ಅಯ್ಯೋ ನಿನ್ನಲ್ಲಿ ಪೂರ್ವೋದ್ದೇಶವಿಲ್ಲ ನನಗೆ. ಆದರೆ ನೀನು ವೀರರಸು ಹೋರಾಟಕ್ಕೆ ಮೊದಲು ತಪ್ಪು ಎಂಬ ಹಾಗೆ ಹೇಳಿದರೆ ಒಂದು ಅವಕಾಶ ಹಾಗಾಗಿ ಮತ್ತೆ ಯುದ್ಧದ ಮೂಲಕ ನಾನು ಪ್ರಯೋಗಿಸಿದ ಪ್ರತಿ ಮಂತ್ರಾಸ್ತ್ರಕ್ಕೂ ಪ್ರತ್ಯಾಸ್ತ್ರ ಪ್ರಯೋಗಿಸುತ್ತಾ ಇದ್ದಾರೆ. ಇವರನ್ನು ಗೆಲ್ಲುವ ಬಗ್ಗೆ ಹೀಗಲ್ಲ, ಇದೆಲ್ಲ ನಮ್ಮಲ್ಲಿ ಸಾಹಸ. ಹಾಗಾಗಿ ಮಾಯಾ ಮುಖ್ಯ ಇವನಿಗೆ ಹೀಗಲ್ಲ, ನಾನು ಯಾರೆನ್ನುವಂತಹ ಸತ್ಯ ವಿಚಾರ ತಿಳಿಯಬೇಕು. ಅದಕ್ಕೆ ಬೇಕಾಗಿ ವಿಶ್ವರೂಪವೊಂದರಿದ್ದಾರೆ.
ಭಗವಂತನ ಶಿವನು ಬೇಕಾದಂತಹ ಇಂದ್ರನನ್ನ ಪರಕಾಲದನಾದಾಗ ಅವನಿಗೆ ಅಭಯವನ್ನು ಕೊಟ್ಟಾಗ ನೀ ಉಳಿದು ಬಂದೆ, ನಲಿದು ನಿಂದೆ. ಶೂರಪದ್ಮನನ್ನು ವಧಿಸುವುದರ ಮೂಲಕವಾಗಿ ಲೋಕಕ್ಕೆ ಆವರಿಸಿರುವಂತಹ ಕಷ್ಟವನ್ನು ನೀಗಿಸುವಲ್ಲಿ ಸಹಾಯಕನಾಗಿ ಒದಗಿ ಬಂದೆ. ಕಾರಣವಾಗಿ ಮುಕ್ಕೋಟಿ ಭಕ್ತರನ್ನು ಮಹೋಪಥದಲ್ಲಿ ನಿಂತು ಪುಷ್ಪವೃಷ್ಟಿಯನ್ನು ಸುರಿಸುತ್ತಾ ಇದ್ದಾರೆ ಎನ್ನುವಲ್ಲಿಗೆ ಜಗತ್ತಿಗೆ ಮಂಗಳವಾಯಿತು ಎನ್ನುವುದೇ ಸತ್ಯ ತಾನೆ. ಕುಮಾರ ವಿಜಯ ಎನ್ನುವುದು ಜಗತ್ತಿಗೆ ಒದಗಿ ಬಂದಂತಹ ವಿಜಯ ಎನ್ನುವಂತಹ ಆಶಾಭಾವನೆಯೊಂದಿಗೆ ಕುಮಾರ ವಿಜಯ ಎನ್ನುವಂತಹ ಈ ಪುಣ್ಯಾಖ್ಯಾನ ಕೈಯಲ್ಲಿ ಅಚ್ಚಳಿಯದೆ ಉಳಿಯಬೇಕು. ಈ ಕಥಾಭಾಗದ ಪ್ರೇಕ್ಷಕ ವೀಕ್ಷಕ ವಿಮರ್ಶಕ ವರ್ಗಕ್ಕೆ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು ಆಯುಷ್ಯ ಆರೋಗ್ಯ ಭಾಗ್ಯವನ್ನೆಂದು ಕಾಪಾಡಲಿ